ಮಂಗಳೂರಿನ ವಿಕಾಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನಾಚರಣೆಯನ್ನ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮವನ್ನು ಕೈಗೊಳ್ಳುವುದರ ಮೂಲಕ ಆಚರಿಸಲಾಯಿತು. ಮಂಗಳೂರು ನಗರ ದಕ್ಷಿಣ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನ ಆಚರಿಸುವುದರ ಜೊತೆಗೆ ಅವರು ಹಾಕಿಕೊಟ್ಟ ಮೌಲ್ಯಗಳನ್ನು ಪ್ರತಿದಿನವೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಗತ್ಯ ಇದೆ ಎಂದರು. ಇವತ್ತು ವಿಕಾಸ್ ಕಾಲೇಜ್ನ ಕಡೆಯಿಂದ ಈ ವಿಕಾಸ್ ಕಾಲೇಜಿನಿಂದ ಮೇರಿಲ್ ತನಕ ಈ ನರೇಂದ್ರ ಮೋದಿ ಅವರು ಕೊರಕಟ್ಟಂತ ಅವರೇ ಕದಂ ಸ್ವಚ್ಛತಾಕೆ ಅವರು ಅಂತ ಹೇಳುವಂಥ ಮಾತಿನೊಂದಿಗೆ ಇವತ್ತು ಕೃಷ್ಣ ಜೆ ಪಾಲೆಮಾರ್ ಮತ್ತು ಅನಂತ್ ಪೈ ಮತ್ತು ರಾಜಾರಾಮ್ ಅವರು, ಮಂಜುಳಾ ರಾವ್ ಅವರು ಅವರೆಲ್ಲ ಸೇರಿಸ್ಕೊಂಡು ಅವರ ಏನು ವಿದ್ಯಾರ್ಥಿಗಳೊಂದಿಗೆ ಈ ಸ್ವಚ್ಛತೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಮತ್ತು ಮಂಗಳೂರಿನಲ್ಲಿ ಮತ್ತು ಇಡೀ ದೇಶದಲ್ಲಿ ಮೋದಿಯವರು ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 2ರ ತನಕ ಈ ಒಂದು 17 ದಿವಸದ ಪರ್ಯಂತ ಸ್ವಚ್ಛತೆಗಾಗಿ ಭಾಳಷ್ಟು ಕೆಲಸ ಕಾರ್ಯಗಳು. ಮಾಜಿ ಸಚಿವ ಹಾಗೂ ವಿಕಾಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣ ಜೆ ಪಾಲೆಮಾರ್ ಅವರು ಮಾತನಾಡಿ, ನಮ್ಮ ಪ್ರಧಾನಮಂತ್ರಿಯವರ ಸ್ವಚ್ಛ ಭಾರತದ ಪರಿಕಲ್ಪನೆಯ ಪ್ರಾಮುಖ್ಯತೆಯನ್ನ ವಿಕಾಸ್ ಕಾಲೇಜಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮನವರಿಕೆ ಮಾಡುತ್ತಿದ್ದೇವೆ. ಪ್ರಸ್ತುತ ದಿನಗಳಲ್ಲಿ ಪರಿಸರವನ್ನ ಉಳಿಸಿ ಬೆಳೆಸುವ ಅವಶ್ಯಕತೆ ಇದೆ ಎಂದು ಹೇಳಿದ್ರು. ಇಡೀ ದೇಶದಲ್ಲಿ ಸ್ವಚ್ಛ ಭಾರತಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು. ಆ ನಿಮಿತ್ತ ಇವತ್ತು ನಾವು ವಿಕಾಸ್ ಪದವಿ ಪೂರ್ವ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಎಲ್ಲರೂ ಸೇರಿಕೊಂಡು ಇವತ್ತು ಸ್ವಚ್ಛ ಭಾರತದಲ್ಲಿ ಭಾಗಿಯಾಗುವಂಥದ್ದು ಭಾಳ ಸಂತೋಷ ತರುವಂಥದ್ದು. ಈ ಸ್ವಚ್ಛ ಭಾರತದ ಪ್ರಧಾನಮಂತ್ರಿಯವರ ಕನಸನ್ನು ನನಸು ಮಾಡೋದಕ್ಕಾಗಿ ಎಲ್ಲರೂ ಕೈ ಜೋಡಿಸಿ ಇವತ್ತು ಸ್ವಚ್ಛತೆಯನ್ನು ಕಾಪಾಡೋದು, ಇಡೀ ನಗರವನ್ನು ಚೆಂದ ಕಾಣಿಸುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಇದು ಇಡೀ ದೇಶಾದ್ಯಂತ ಮಾತ್ರ ಅಲ್ಲ, ನಗರದಲ್ಲಿ ಕೂಡ ವಿಶೇಷವಾಗಿ ಎಲ್ಲ ಶಾಲೆ ಕಾಲೇಜು ಮಕ್ಕಳು ಕೂಡ ಎಲ್ಲ ಇಳಿದು ಕೆಲಸ ಮಾಡುವಂಥದ್ದು ಭಾಳ ಸಂತೋಷ ತರುವಂಥದ್ದು. ಮುಂದೆ ಕೂಡ ಇಂಥ ಸಾರ್ವತ್ರಿಕವಾದಂಥ ಕೆಲಸವನ್ನು ಸ್ವಚ್ಛ ಭಾರತ ಮುಖೇನ ಇರಲಿ, ಬೇರೆ ಬೇರೆ ಪ್ರಧಾನಮಂತ್ರಿಯವರ ಕೆಲಸವನ್ನು ನಾವು ನಮ್ಮ ವಿದ್ಯಾರ್ಥಿಗಳು ಮುಂದೆ ಮಾಡುವಂತಾಗಲಿ. ಈ ಸಂದರ್ಭ ವಿಕಾಸ್ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿಗಳಾದ ಜೆ ಕೊರಗಪ್ಪ, ಸೂರಜ್ ಕಲ್ಯಾ, ವಿಕಾಸ್ ಎಜುಕೇಷನ್ ಸೊಲ್ಯೂಷನ್ ನಿರ್ದೇಶಕ ಡಾಕ್ಟರ್ ಅನಂತ್ ಪ್ರಭುಜಿ, ವಿಕಾಸ್ ವಿದ್ಯಾಸಂಸ್ಥೆಯ ಸಮನ್ವಯಾಧಿಕಾರಿ ಪಾರ್ಥಸಾರಥಿ ಜೆ ಪಾಲೆಮಾರ್, ಕೌನ್ಸಿಲರ್ ಡಾಕ್ಟರ್ ಮಂಜುಳಾ ರಾವ್, ಪ್ರಾಂಶುಪಾಲರಾದ ಪ್ರೊಫೆಸರ್ ರಾಜಾರಾಮ್ ರಾವ್, ಕಾಮರ್ಸ್ ಇನ್ಚಾರ್ಜ್ ಐಶ್ವರ್ಯ ರಾವ್ ಉಪಸ್ಥಿತರಿದ್ದರು. ವಿಕಾಸ್ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಪಾಲ್ಗೊಂಡ್ರು. ಶರಸಾಲಿಯನ್ ವಿಪೋ ನ್ಯೂಸ್ 24/7 ಮಂಗಳೂರು.